ನಮ್ಮ ಬಂಟರಯಾನೆ ನಾಡವರ ಮಾತೃ ಸಂಘ ಮಂಗಳೂರು ಮತ್ತು ಪುತ್ತೂರು ತಾಲೂಕು ಸಮಿತಿ, ಅದೇ ರೀತಿ ಪುತ್ತೂರು ತಾಲೂಕು ಬಂಟರ ಸಂಘದ ಎಲ್ಲ ಜಂಟಿ ಆಶ್ರಯದಲ್ಲಿ ಮೊದಲಾಗಿ ಬಂಟರಯಾನೆ ನಾಡವರ ಮಾತೃ ಸಂಘ ಮಂಗಳೂರು ನಮ್ಮ ಕೇಂದ್ರ ಸಮಿತಿ, ಈ ಕೇಂದ್ರ ಸಮಿತಿಯ ವತಿಯಿಂದ ಇದೇ ತಾರೀಕು 12 ಏಪ್ರಿಲ್ 12ರಂದು ಮಂಗಳೂರಿನ ಪುರಭವನ, ಅಂದರೆ ಇಲ್ಲ ಯಾವಾಗಲೂ ನಮ್ಮ ಬಂಟರ ಭವನದಲ್ಲಿ ಮಂಗಳೂರಿನ ಇದರಲ್ಲಿ ಮಾಡ್ತೇವೆ, ಆದರೆ ಇದು ಜಾಗ ಸಾಕಾಗುವುದಿಲ್ಲ ಅಂಥೇಳಿ ಮಂಗಳೂರು ಪುರಭವನದಲ್ಲಿ ಬಹಿರಂಗ ಅಧಿವೇಶನವನ್ನು ಏರ್ಪಾಡು ಮಾಡಲಾಗಿದೆ. ಬಂಟರಯಾನೆ ನಾಡವರ ಮಾತೃ ಸಂಘದ ಬಹಿರಂಗ ಅಧಿವೇಶನವನ್ನು ಏರ್ಪಾಡು ಮಾಡಲಾಗಿದೆ. ಈ ಬಹಿರಂಗ ಅಧಿವೇಶನದಲ್ಲಿ ಇಡೀ ನಮ್ಮ ಬಂಟರಯಾನೆ ನಾಡವರ ಮಾತೃ ಸಂಘದ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಯ ಈಗಾಗಲೇ ನೋಂದಾಯಿತ ಸದಸ್ಯರುಗಳು ಸುಮಾರು 33,000 ಸದಸ್ಯರೊಂದಿಗೆ ಬಂಟರ ಒಂದು ಬಹಿರಂಗ ಅಧಿವೇಶನ ನಡೆಯಲಿಕ್ಕಿದೆ. ವಿಶೇಷವಾಗಿ ಈ ಬಾರಿ ಈ ಬಹಿರಂಗ ಅಧಿವೇಶನ ಅಂತೇಳಿದರೆ ಮುಖ್ಯವಾಗಿ ಈ ಗೌರವಾನ್ವಿತ ಅತಿಥಿಗಳಾಗಿ ಈ ಬಂಟ ಸಮಾಜದಲ್ಲಿ ಕರ್ನಾಟಕದಲ್ಲಿ ಹೈಕೋರ್ಟಿನಲ್ಲಿ 2 ಮುಖ್ಯ ನ್ಯಾಯಾಧೀಶರುಗಳಾಗಿದ್ದಾರೆ. ಒಂದು ಮಾನ್ಯ ನ್ಯಾಯಮೂರ್ತಿ, ನಮಗೆ ವಿಶೇಷ ಅಂತೇಳಿದರೆ ಪುತ್ತೂರಿನವರು, ಇನ್ನೊಂದು ವಿಶೇಷತೆ ವಿಶ್ವಜಿತ್ ಶೆಟ್ಟಿ ಸವಣೂರವರವರು, ಮತ್ತೊಬ್ಬರು ನಮ್ಮ ಹತ್ತಿರದ ಬಂಟ್ವಾಳ ತಾಲೂಕು ಕಲ್ಲಂಗಳ ರಾಜೇಶ್ ರೈ. ಈ 2 ಹೈಕೋರ್ಟ್ ನಮ್ಮ ಇಡೀ ಭಾರತ ದೇಶದಲ್ಲಿ ಬಂಟ ಸಮುದಾಯದ ಹೈಕೋರ್ಟಿನ ನ್ಯಾಯಾಧೀಶರುಗಳು ಇವರಿಬ್ಬರು. ಹಾಗಾಗಿ ಇದೊಂದು ವಿಶೇಷ. ಇವರ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ 12ನೇ ತಾರೀಕಿಗೆ ಮಂಗಳೂರಿನಲ್ಲಿ ಈ ಕಾರ್ಯಕ್ರಮ ಬಹಿರಂಗ ಅಧಿವೇಶನ ನಡೀಲಿಕ್ಕಿದೆ. ಈ ಬಹಿರಂಗ ಅಧಿವೇಶನದಲ್ಲಿ ಭಾಳ ಮುಖ್ಯವಾಗಿ ನಿಮಗೆಲ್ಲ ಆಮಂತ್ರಣ ಪತ್ರಿಕೆಯನ್ನು ಕೊಡ್ತೇವೆ. ಇಲ್ಲಿ ಕೊಡ್ಮಣ್ ನಾಗಪ್ಪ ಆಳ್ವ ಮತ್ತು ಕಲ್ಯಾಣಿ ಆಳ್ವ ಇವರು ನಮ್ಮ ಬಂಟ ಸಮಾಜಕ್ಕೆ ಸುಮಾರು 50 ಲಕ್ಷ ರೂಪಾಯಿಗಳ ವಿಶೇಷವಾದ ಒಂದು ಕೊಡುಗೆಯನ್ನು ಕೊಟ್ಟು ಈ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಬೇಕು, ಗೌರವಿಸಬೇಕು, ಅವರಿಗೆ ಬಂಗಾರದ ಪದಕವನ್ನು ಕೊಟ್ಟು ಗೌರವಿಸಬೇಕು ನಮ್ಮ ಬಂಟ ಸಮಾಜದಲ್ಲಿ ಅಂತೇಳುವ ಕಲ್ಪನೆಯಲ್ಲಿ ಅವರ 2 ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಅಲ್ಲಿ ನಡೀತದೆ. ಅದರಲ್ಲಿ ವೈದ್ಯಕೀಯ ಕ್ಷೇತ್ರದಿಂದ ಡಾಕ್ಟರ್ ಸತೀಶ್ ಭಂಡಾರಿ ಅವರು, ಮತ್ತು ನಿಮಗೆ ಆಮಂತ್ರಣ ಪತ್ರಿಕೆ ಕೊಡ್ತೇನೆ ನಾನು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರೊಫೆಸರ್ ವಸಂತ ಶೆಟ್ಟಿ ಮುಳ್ನಾಡು, ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಉಷಾ ಪೀರಯ್ಯವರು 3 ಜನ ಆಗಿದ್ದರೆ, ಸಂಗೀತ ಕ್ಷೇತ್ರದಲ್ಲಿ ವಿಶೇಷವಾಗಿ ಗುರು ಕಿರಣ್ ಶೆಟ್ಟಿ ಇವರನ್ನು, ಮತ್ತು ನೃತ್ಯ ಕ್ಷೇತ್ರದಲ್ಲಿ ಇದರಲ್ಲಿ ವಿಶೇಷವಾಗಿ ಪುತ್ತೂರಿಗೆ ಇದು ಒಲಿದು ಬಂದಿದೆ. ನಮ್ಮ ವಿದೂಷಿ ನಯನಾ ವೀರೈ ಕುದುಕಾಡಿ ಇವರು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಮತ್ತು ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು. ಇವರಿಗೆ ಈ ಒಂದು ಪ್ರಶಸ್ತಿ ಸಲ್ತದೆ. ದೇಶ ಸೇವೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಅಜಿತ್ ಕುಮಾರ್ ಶೆಟ್ಟಿ ಇವರಿಗೆ ಸಲ್ತಾ ಇದೆ. ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಅದು ಮತ್ತೊಮ್ಮೆ ಪುತ್ತೂರಿಗೆ ಬಂದಿದೆ. ನಮ್ಮ ಪ್ರಶಾಂತ್ ರೈ ಕಬಡ್ಡಿ ಆಟಗಾರರು, ಏಕಲವ್ಯ ಪ್ರಶಸ್ತಿ ವಿಜೇತರು, ಮತ್ತು ಚಿಂತನ್ ಎಸ್ ಶೆಟ್ಟಿ, ಮಂಜೇಶ್ವರಿ ಇವರಿಗೆ ಈ 7-8 ಪ್ರಶಸ್ತಿಗಳು ಅವರಿಗೆ ಸಲ್ಲಿಕೆ. ಆದರೆ ಅದೇ ರೀತಿ ಮತ್ತೊಂದು ಯಾವಾಗಲೂ ನಡೆಯುವ ಹಾಗೆ ಬಂಟರಯಾನೆ ನಾಡವರ ಮಾತ್ರ ಸಂಘದ ವತಿಯಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧಕರಿಗೆ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ ಇದೆ. ಅದರಲ್ಲಿ ಸಹ ಅಷ್ಟೇ 14 ಜನರನ್ನು ಈ ಬಾರಿ 14 ಕ್ಷೇತ್ರಗಳಲ್ಲಿ ಗುರುತಿಸಲಾಗಿದೆ. ಅದರಲ್ಲಿ ಕೈಗಾರಿಕೆಗೆ ವಿವೇಕ್ ಶೆಟ್ಟಿ ಬೋಳ್ಯಗುತ್ತು ಇವರಿಗೆ, ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಪ್ರಕಾಶ್ ಭಂಡಾರಿ ಅವರಿಗೆ, ಮುಂಬೈ ಚಿಣ್ಣರ ಬಿಂಬ ಅಂತೇಳುವಂಥ ದೊಡ್ಡ ಒಂದು ಸಂಸ್ಥೆಯನ್ನು ಕಟ್ಟಿದವರು, ಸ್ಥಾಪಕರು. ಧಾರ್ಮಿಕ ಕ್ಷೇತ್ರದಲ್ಲಿ ಕೆ ಶೆಟ್ಟಿ, ಅವರು ಸಹ ಪುತ್ತೂರಿನವರೇ, ನಮ್ಮ ಕೈಕಾರದವರು, ಕೆ ಶೆಟ್ಟಿ ಗುತ್ತಿಕಾರರವರು. ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಕರುಣಾಕರ್ ಶೆಟ್ಟಿ ಮಧ್ಯಗುತ್ತು, ಸಹಕಾರಿ ಕ್ಷೇತ್ರದಲ್ಲಿ ದೇವಿ ಪ್ರಸಾದ್ ಶೆಟ್ಟಿ ಬೆಳುಪು, ಮತ್ತು ಆತಿಥ್ಯ ಉದ್ಯಮ ವೇಣುಗೋಪಾಲ್ ಎಲ್ ಶೆಟ್ಟಿ ತಾಣೆ ಮುಂಬೈ, ಮತ್ತು ನಿರ್ಮಾಣ ಕ್ಷೇತ್ರದಲ್ಲಿ ಮುಗಿರೋಡಿ ಸುಧಾಕರ್ ಶೆಟ್ಟಿ ಅವರಿಗೆ ಸಲ್ತದೆ. ಸಂಶೋಧನಾ ಕ್ಷೇತ್ರದಲ್ಲಿ ನವೀನ್ ಚಂದ್ರ ಶೆಟ್ಟಿ ಡಾಕ್ಟರ್ ಇವರಿಗೆ ಸಲ್ತದೆ. ದೈವಾರಾಧನೆ ಡಾಕ್ಟರ್ ಅಶೋಕ್ ಆಳ್ವ, ಸಮಾಜ ಸೇವೆ ಕೆಂಚನೂರು ಸೋಮಶೇಖರ್ ಶೆಟ್ಟಿ, ಶಿಕ್ಷಣ ಕ್ಷೇತ್ರ ದಿನೇಶ್ ಆಳ್ವ, ಕೃಷಿ ಕ್ಷೇತ್ರ ಮುರಾ ಸದಾಶಿವ ಶೆಟ್ಟಿ, ಕೃಷಿ ಕ್ಷೇತ್ರದ ಬೆಳವಣಿಗೆ ಡಾಕ್ಟರ್ ಸರಿತಾ ಹೆಗಡೆ, ಉತ್ಪಾದನಾ ಕ್ಷೇತ್ರ
ರವೀಂದ್ರನಾಥರ ಮಾರ್ಲ. ಈ ರೀತಿ ಅವರಿಗಾದರೆ ವಿಶೇಷವಾಗಿ ಯಕ್ಷಗಾನಕ್ಕೂ ಒಂದು ವಿಶೇಷವಾದ ಒಂದು ಪ್ರಶಸ್ತಿಯನ್ನು ಸಾಧಕರನ್ನು ಗುರುತಿಸುವಂಥ ಒಂದು ದೃಷ್ಟಿಯಲ್ಲಿ ಪಿ ಕಿಶನ್ ಹೆಗಡೆ ಅವರಂದರೆ ಸುಮಾರು 6 ಮೇಳಗಳನ್ನು ಜಂಟಿಯಾಗಿ ನಡೆಸಿದಂಥವರು ಉಡುಪಿಯವರು, ಅವರಿಗೆ ಸಲ್ತದೆ. ಈ ರೀತಿ ಈ ಒಂದು ಬಹಿರಂಗ ಅಧಿವೇಶನದಲ್ಲಿ ಬಂಟ ಸಮಾಜದ ನಾನು ಯಾಕೆ ಇಲ್ಲಿ ಪುತ್ತೂರಲ್ಲಿ ಇದನ್ನು ವಿಶೇಷವಾಗಿ ಹೇಳ್ತೇನೆ, ನಾನು ಉಪಾಧ್ಯಕ್ಷನಾಗಿದ್ದೇನೆ. ನಾವು ನಮ್ಮ ತಾಲೂಕು ಸಮಿತಿಯ ಬಂಟರ ಯಾನೆ ನಾಡೋರ ಮಾತೃ ಸಂಘದ ನಿರ್ದೇಶಕರುಗಳೆಲ್ಲ ಇದ್ದು ಬಂಟರಲ್ಲಿ ವಿಶೇಷವಾದ ಸಾಧನೆ ಮಾಡಿದವರನ್ನು ನಮ್ಮ ಸಮಾಜ ಅತ್ಯಂತ ಗೌರವಿತವಾದ ಸ್ಥಾನಮಾನದೊಂದಿಗೆ ಅವರಿಗೆ ಬಂಗಾರದ ಪದಕವನ್ನು ನೀಡಿ ಗೌರವಿಸುವಂಥ ಒಂದು ದೊಡ್ಡ ಕಾರ್ಯಕ್ರಮ ಮಂಗಳೂರಿನಲ್ಲಿ 12ನೇ ತಾರೀಕಿಗೆ ನಡೀಲಿಕ್ಕಿದೆ. ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಮತ್ತು 9 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ಪುತ್ತೂರಿನಿಂದ ಸುಮಾರು ನಮ್ಮಲ್ಲಿ 2,500 ಸದಸ್ಯರಿದ್ದಾರೆ ಪುತ್ತೂರಲ್ಲಿ. ಅವರಿಗೆಲ್ಲರಿಗೂ ವೈಯಕ್ತಿಕ ಆಮಂತ್ರಣ ಪತ್ರಿಕೆ ಇವತ್ತು ತಲುಪ್ತಾ ಇದೆ ಎಲ್ರಿಗೂ. ಮತ್ತು ತಮ್ಮೆಲ್ಲರ ಇದರಲ್ಲಿ ಒಂದು ಪತ್ರಿಕೆಗಳಲ್ಲೂ ಸಹ ಇದಕ್ಕೆ ಒಂದು ಒಳ್ಳೆಯ ಪ್ರಚಾರವನ್ನು ನೀಡಬೇಕು ಅಂತೇಳಿ ಒಂದನೇ ವಿಚಾರ. ಎರಡನೇದು, ಮಾಲಿಂಗೇಶ್ವರ ದೇವರ ಜಾತ್ರೋತ್ಸವ 10ನೇ ತಾರೀಕಿಂದ ಪ್ರಾರಂಭಗೊಳ್ಳಲಿಕ್ಕಿದೆ. ನಮ್ಮ ಬಂಟರ ಭವನ, ಪುತ್ತೂರು ಬಂಟರ ಭವನ ಕೊಂಬೆಟ್ಟು, ಈ ಭಾಗದಲ್ಲಿ ಮಾಲಿಂಗೇಶ್ವರ ದೇವರ ಸವಾರಿ 14ನೇ ತಾರೀಕಿಗೆ ಆಗಲಿಕ್ಕಿದೆ. ಸುಮಾರು 9 ಗಂಟೆಗೆ ದೇವರು ನಮ್ಮಲ್ಲಿಗೆ ಆ ಭಾಗಕ್ಕೆ ಬರುವವರು ಇರುವಂಥದ್ದು. ನಮಗೆ ಒಂದು ಭಾಳ ವರ್ಷ ನಮ್ಮ ಸಂಚಾಲಕರಿಗೆ ದುರ್ಗಾಪ್ರಸಾದ್ ರೈ ಅವರಿಗೆ ಮತ್ತು ಎಲ್ರಿಗೊಂದು ಆಸೆ ಇತ್ತು, ನಮ್ಮಲ್ಲಿ ಒಂದು ಕಟೀಲು ದೇವಿಯ ಒಂದು ಆಟ ಯಕ್ಷಗಾನ ಆಗಬೇಕು, ದೇವಿಯ ದರ್ಶನ ಆಗಬೇಕು ಅಂತ ಹೇಳುವಂಥದ್ದು ಕಲ್ಪನೆ ಇತ್ತು. ಅದಕ್ಕೆ ಈ ವರ್ಷ ಕಾಲ ಕೂಡಿ ಬಂದಿದೆ ಅಂತ ಹೇಳುವಂಥದ್ದು. ಹಾಗೆ 14ನೇ ತಾರೀಕಿಗೆ ನಮ್ಮ ಅಲ್ಲಿ ದೇವರು ಬರುವ ಸಂದರ್ಭದಲ್ಲಿ ಕಟೀಲು ಮೇಳದ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ನಡೀಲಿಕ್ಕಿದೆ. ಹಾಗಾಗಿ ನಾವು ಇದಕ್ಕೆ ಹೇಗೆ ಇದು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಹೀಗೆ ಅಲ್ಲ, ಇಡೀ ಬಂಟ ಸಮಾಜದ ಎಲ್ಲ ಭಾಗದ ಸದಸ್ಯರ ಸೇವಾರ್ಥಿಗಳಾಗಿ ತೆಗೆದುಕೊಂಡು 1,000 ರೂಪಾಯಿಯ ಸೇವಾರ್ಥಿಯಾಗಿ ಈ ಕಟೀಲು ಆಟವನ್ನು ಪ್ರತಿಯೊಬ್ಬರು ಆಡಿಸಿದ ಹಾಗೆ ಮತ್ತು ಇಡೀ ಬಂಟ ಸಮಾಜವನ್ನು ಒಮ್ಮೆ ಒಟ್ಟಿಗೆ ಸೇರಿಸುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡಿದ್ದೇವೆ. ಹಾಗಾಗಿ ಎಲ್ಲ ಬಂಟ ಸಮಾಜದ ಬಂಧುಗಳು ಇದರಲ್ಲಿ ಬಂದು ಭಾಗವಹಿಸಬೇಕು ಅಂತ ಹೇಳುವ ವಿನಂತಿ. ಮತ್ತು ಸೇವಾರ್ಥಿಗಳಾಗಿ ಸೇವೆಯನ್ನು ಕೊಡುವಂಥವರಿಗೆ 1,000 ರೂಪಾಯಿ, ಯಾಕೆಂದರೆ ಅದರಲ್ಲಿ ಕನ್ಫ್ಯೂಷನ್ ಇಲ್ಲ, ಎಷ್ಟು ಕೇಳ್ತಾರೆ ಅಂತೇನಿಲ್ಲ. 1,000ದಲ್ಲಿ ಅವರಿಗೂ ಈ ಕಟೀಲು ದೇವಿ ಆಟವನ್ನು ಆಡಿಸಿದ ಒಂದು ರೀತಿಯಲ್ಲಿ ಆಗುವ ದೃಷ್ಟಿಯಲ್ಲಿ ಈ ರೀತಿಯನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಮತ್ತು ದೇವಿಯ ದರ್ಶನ ಆಗ್ತದೆ, ಮತ್ತು ಮಾಲಿಂಗೇಶ್ವರ ದೇವರ ದರ್ಶನ ಆಗ್ತದೆ. ಸಂಜೆಯ ಫಲಹಾರದೊಂದಿಗೆ ರಾತ್ರಿಯ ಊಟದೊಂದಿಗೆ ಯಕ್ಷಗಾನವನ್ನು ಎಲ್ಲರೂ ವೀಕ್ಷಿಸಬೇಕು. ಅದು ಪಬ್ಲಿಕ್ ಸಹ ಬರ್ಬೋದು. ಅದು ಬಂಟರ ಭವನದಲ್ಲಿ ಹೊರಗೆ ಆಗ್ತದೆ. ಮತ್ತು ನಾವು ದೇವರನ್ನು ಸ್ವಾಗತಿಸಲಿಕ್ಕೆ ಬಂಟ ಸಮಾಜದ ಗರಿಷ್ಠ ಸಂಖ್ಯೆಯಲ್ಲಿ, ನಮ್ಮ ಉದ್ದೇಶ ಅದು ಇತ್ತು, ದೇವರನ್ನು ನಮ್ಮ ಇಡೀ ಸಮಾಜದವರು ಒಟ್ಟಿಗೆ ಸೇರಿ ಒಮ್ಮೆ ಸ್ವಾಗತಿಸುವಂಥ ಒಂದು ಸಂದರ್ಭವು ಆ ಕಾರ್ಯಕ್ರಮದಂದು ನಡೀತದೆ ಅಂತ ಹೇಳುವಂಥದ್ದು. ಹಾಗಾಗಿ ಅದಕ್ಕೆ ಅದರ ಬಗ್ಗೆ ಸಹ ಈ ಒಂದು ಸಭೆಯಲ್ಲಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಲ್ಲೇಖ ಮಾಡಿದ್ದೇವೆ. ಮತ್ತೊಂದು ವಿಚಾರ, ನಮ್ಮ ಬಂಟ ಸಮಾಜ ಬೆಂಗಳೂರು ಬಂಟರ ಸಂಘದ ಆಶ್ರಯದಲ್ಲಿ ಬಂಟ ಸಮಾಜದಲ್ಲಿ 10ನೇ ತರಗತಿಯಾದ ವಿದ್ಯಾರ್ಥಿಗಳು, ವಿಶೇಷವಾಗಿ BPL ಮತ್ತು ಅಂತ್ಯೋದಯದವರಿಗೆ ಕನಿಷ್ಠ 70% ಹೆಚ್ಚು ಅಂಕಗಳು ಇರಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರಿಗೆ ಒಂದು ಉಚಿತವಾದ 2 ವರ್ಷಗಳ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ. 1.5 ಲಕ್ಷ ರೂಪಾಯಿ ಖರ್ಚಾಗ್ತದೆ 2 ವರ್ಷಕ್ಕೆ. ಬಂಟ ಸಮಾಜದ ವಿದ್ಯಾರ್ಥಿಗಳಿಗೆ PUC ಶಿಕ್ಷಣವನ್ನು ಕೊಡುವಂಥ ದೃಷ್ಟಿಯಲ್ಲಿ ಬೆಂಗಳೂರಿನಲ್ಲಿ ಬಹಳ ಚೆನ್ನಾಗಿದೆ. ಒಂದು ಖಾಸಗಿ ಸಂಸ್ಥೆ ಅಂದರೆ ಅಷ್ಟು ಒಳ್ಳೆಯ ರೀತಿಯ ಗುಣಮಟ್ಟದ ಶಿಕ್ಷಣ ಮತ್ತು ವ್ಯವಸ್ಥೆಗಳು, ಉಚಿತ ಹಾಸ್ಟೆಲ್, ಉಚಿತವಾದ, ದುಡ್ಡು ಕೊಡಲಿಕ್ಕಿಲ್ಲ, ಖರ್ಚು 1.5 ಲಕ್ಷ ರೂಪಾಯಿ ಆಗ್ತದೆ ಅಂತೇಳಿ. ಅದಕ್ಕಾಗಿ ಆಯ್ಕೆ ಪ್ರಕ್ರಿಯೆ ನಾವು ಇಡೀ ರಾಜ್ಯದಿಂದ ಆಗ್ತದೆ. ಅದರಲ್ಲಿ ಪುತ್ತೂರಲ್ಲಿ ಸಹ ಪುತ್ತೂರಿಗೆ ಕೇಂದ್ರವಾಗಿದ್ದುಕೊಂಡು ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಇದೇ ಏಪ್ರಿಲ್ 26ರಂದು ಒಂದು ಪರೀಕ್ಷೆ ನಡೀತದೆ, ಅವರಿಗೆ ಸಾಮಾನ್ಯ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಅಲ್ಲಿಗೆ ಆಯ್ಕೆಗೊಳ್ತಾರೆ. ಮತ್ತು ನಂತರ ಅಂದರೆ ಯಾರಿಗೆ ತಲುಪಬೇಕು ಅಂತ ಹೇಳಿದರೆ, ಅದು ಯಾರಿಗೆ ತಲುಪಬೇಕು ಅವರಿಗೆ ತಲುಪಬೇಕು ಅಂತೇಳಿ, ಶ್ರೀಮಂತರಿಗೆ ಬೇಕಾದ ಇದ್ದವರಿಗೆ ಅಲ್ಲ, ಅದು ಬಡತನದಿಂದ ಇದ್ದು ಕಲೀಲಿಕ್ಕೆ ಕಷ್ಟ ಅಂತ ಇರುವಂಥವರಿಗೆ ಈ ಸೌಲಭ್ಯವನ್ನು
ಮಾಡಿಕೊಡ್ತಾ ಇದೆ. ಈಗಾಗಲೇ ಭಾಳಷ್ಟು ಸುಮಾರು 200-250 ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಲ್ಲಿ ದಾಖಲಾಗ್ತಾ ಇದ್ದಾರೆ. ಹಾಗಾಗಿ 10ನೇ ತಾರೀಕಿನ ಒಳಗೆ ಇದಕ್ಕೆ ಫಾರ್ಮೇಟ್ಗಳಿದೆ, ಅದನ್ನು ಈಗಾಗಲೇ ನಮ್ಮ ಎಲ್ಲ ಪ್ರಚಾರ ಪಡಿಸಿದ್ದೇವೆ. ಅಪ್ಲೈ ಮಾಡಬೇಕು ಸಂಘಕ್ಕೆ. ಮತ್ತು 26 ತಾರೀಕಿಗೆ ಪರೀಕ್ಷೆ ನಡೀತದೆ. ಇದನ್ನು ಸಹ ನಮ್ಮ ಬಂಟ ಸಮಾಜದವರೆಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಮಂಗಳೂರಲ್ಲಿ ಪುತ್ತೂರಲ್ಲಿ ಕೇಂದ್ರವಾಗಿರುವಂಥ ರಾಮಕೃಷ್ಣ ಪರೀಕ್ಷಾ ಕೇಂದ್ರ, ಇದಕ್ಕೆ ಹತ್ತಿರದ ಕೊಡಗು, ಸುಳ್ಯ, ಕಡಬ ಈ ಭಾಗದವರಿಗೆ ಎಲ್ರಿಗೂ ಇಲ್ಲಿ ಅವಕಾಶ ಇರುವಂಥದ್ದು. ಯಾಕಂದರೆ ಅದು ಭಾಳ ಇಂಪಾರ್ಟೆಂಟ್. ಅಂದರೆ ಬೇರೆ ಬೇರೆ ಎಲ್ಲ ತಾಲೂಕುಗಳಲ್ಲಿ ಇಲ್ಲ, ಕೊಡಗಿನಲ್ಲಿ ಕೇಂದ್ರ ಇಲ್ಲ. ಎಕ್ಸಾಮ್ ಸೆಂಟರ್ ಇರುವಂಥದ್ದು ಪುತ್ತೂರಲ್ಲಿ, ಅದು ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಏರ್ಪಾಡನ್ನು ಮಾಡ್ತೇವೆ. ಮಂಗಳೂರಲ್ಲಿದೆ, ಬೈಂದೂರು, ಉಡುಪಿ ಆ ಭಾಗದಲ್ಲೆಲ್ಲ ಇದೆ. ಇಲ್ಲಿ ಇರುವಂಥದ್ದು ಪುತ್ತೂರು ಒಂದು ಸೆಂಟರ್ ಮಾತ್ರ. ಹಾಗೆ ಸಂಕಲ್ಪ ಅಂತ ಅದರ ಅರ್ಜಿ ನಾವೀಗ ಗ್ರೂಪಲ್ಲೆಲ್ಲ ಹಾಕಿದ್ದೇವೆ. ನಮ್ಮ ಕೈಯಲ್ಲಿ ಸಹ ಇದೆ, ಸಂಘದಲ್ಲಿದೆ, ಶಾಲೆಯಲ್ಲಿದೆ. ವ್ಯವಸ್ಥೆ ಬೇಕಾದವರಿಗೆ ನಾವು ಸಂಪರ್ಕ ಮಾಡಿದರೆ ನಾವು ಕೊಡ್ತೇವೆ. ಸಂಘದ ಮೂಲಕ ಸಂಪರ್ಕ ಮಾಡಿದರೆ ನಾವು ಅಂತ್ಯೋದಯ ಮತ್ತು BPL ಮತ್ತೆ ನಾವು ಸಾಂದರ್ಭಿಕ, ಅದು ಪತ್ರಿಕೆಯಲ್ಲಿ ಹೇಳುವಂಥದ್ದಲ್ಲ, ಅವರ ನಿಯಮ ಇರುವಂಥದ್ದು ಅದು. ಅಂತ ಈಗ ಕೆಲವು APL ಅಂತಿದ್ದವರು ಕಷ್ಟದಲ್ಲಿದ್ದಾರೆ. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಕಡು ಬಡತನದಲ್ಲಿದ್ದು ಒಳ್ಳೆ ಅಂಕ ಇದ್ದು ಕಷ್ಟದ ಮನೆ ನಿಜವಾಗಿ ಅವರಿಗೆ ಪ್ರಾಮಾಣಿಕರಿದ್ದರೆ ಅಂಥವರಿಗೆ ನಾವು ಅವಕಾಶಗಳಿದೆ. ಮತ್ತು ಅದರ ನಂತರ CA ಕೋಚಿಂಗ್ ಕೊಡ್ತೇವೆ. ಅಂದರೆ ಬಂಟ ಸಮಾಜದಲ್ಲೂ ಸಹ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಭಾಳ ಒಳ್ಳೆ, ನಾನು ಖುದ್ದು ಕರ್ಕೊಂಡು ಹೋಗ್ತೇನೆ. ಕಳೆದ ಬಾರಿಯೂ ಖುದ್ದು ಮಕ್ಕಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಇದ್ದು ನೋಡಿ, ಎಲ್ಲ ವ್ಯವಸ್ಥೆ ನೋಡಿ, ಒಂದಿಬ್ಬರು ಮಕ್ಕಳು ಮಾತ್ರ ಅಲ್ಲಿಂದ ಒಬ್ಬ ರಿಟರ್ನ್ ಬಂದುಬಿಟ್ಟ. ಆಗೋದಿಲ್ಲ ಅಂತೇಳಿ, ಅವನಿಗೆ ಇಲ್ಲಿಯ ಮೊಬೈಲ್ ಬೇಕಾಗಿತ್ತು, ಅವನೇ ಎಲ್ಲ ವ್ಯವಸ್ಥೆಗೆ ಅದು ಸರಿ ಹೊಂದಲಿಲ್ಲ. ಆದರೆ ಯಾರೂ ಬರುವಾಗಿಲ್ಲ, ಅಂಥ ಒಂದು ಸ್ವರ್ಗ ರೀತಿಯಲ್ಲಿ ಎಲ್ಲ ಅವರ ಇದರಲ್ಲಿ ಉಚಿತವಾದ ಶಿಕ್ಷಣ 2 ವರ್ಷದ್ದು. ಮತ್ತೆ CET ನೀಟಿಗೆ ಮತ್ತೆ ಅವರನ್ನು ಬಿಡುವುದಿಲ್ಲ, ಮಾಡ್ಬೋದು. ಮತ್ತೆ ಮುಂದುವರಿದು ಅವರನ್ನು ಬಿಡುವುದಿಲ್ಲ, ಅವರಿಗೆ ಮತ್ತೆ ಪ್ರೋತ್ಸಾಹ ಇದೆ ಅಲ್ಲಿಂದ. ಆದರೆ ಈಗ ಇರುವ ಸಿಸ್ಟಮೇ PUCಯಲ್ಲಿ. ಆಗ ಮತ್ತೆ ಇಂಜಿನಿಯರಿಂಗ್, ಡಾಕ್ಟ್ರಿಗೆ ಮತ್ತೆ ಏನೇನೋ ಆಗ್ತಾರೆ, ಮತ್ತು ಅವರ ಗ್ರಿಪ್ ಸಿಗ್ತದೆ ಅವರಿಗೆ. ಆದರೆ ಅದಕ್ಕೂ ಸಪೋರ್ಟ್ ಮಾಡ್ತದೆ ಅಲ್ಲಿ ಬೆಂಗಳೂರಲ್ಲಿ. ದೊಡ್ಡ ಒಂದು ಕೆಲಸ ಬೆಂಗಳೂರು ಬಂಟರ ಸಂಘ. ಅದು ನಮ್ಮ ಬಂಟರ ಸಂಘದ ವತಿಯಿಂದಲೇ ಬೆಂಗಳೂರಿನ ನಡೆಯುವಂಥದ್ದು ಸ್ಕೂಲ್ ಸಂಕಲ್ಪ ಅಂತ ಯೋಜನೆ, ಸಂಕಲ್ಪ ಅಂತೇಳಿ ಯೋಜನೆ ಬೆಂಗಳೂರು ಬಂಟ ಸಂಘನೇ ನಡೆಸುವಂಥದ್ದು. ಅದರ ಅಧ್ಯಕ್ಷರೇ ಇದರ ಎಲ್ಲ ಜವಾಬ್ದಾರಿ. ಮತ್ತು ಅದಕ್ಕೆ ಬೇರೆ ಬೇರೆ ಸಮಿತಿಗಳನ್ನು ಮಾಡಿಕೊಂಡಿದ್ದಾರೆ. ಪುತ್ತೂರು ನಮ್ಮ ಲಾಸ್ಟ್ ಇಯರ್ ಸನ್ಮಾನ ಅಂತ ನಾವು ಗರಿಷ್ಠ ಅಂಕ ಪಡೆದಂಥ ಈ ಇದರಲ್ಲಿ ಕಳಿಸಿದಂಥ ಒಂದು ವಿದ್ಯಾರ್ಥಿನಿಗೆ ನಾವು ಇಲ್ಲಿ ಚಿನ್ನದ ಪದಕ ಕೊಟ್ಟು ನಾವು ಗೌರವಿಸಿದ್ದೇವೆ. ನಮ್ಮ ವರ್ಷದ ಸಾಧಕರಲ್ಲಿ ಅಲ್ಲಿಯ ವಿದ್ಯಾರ್ಥಿನಿ ಹೈಯೆಸ್ಟ್ PUCಯಲ್ಲಿ ಅಂಕ ತೆಗೆದಂಥ ವಿದ್ಯಾರ್ಥಿನಿ ಧನ್ಯಶ್ರೀ. 240 ಮಕ್ಕಳು. ಮತ್ತು ಒಂದು ವೇಳೆ ಯಾವುದೇ ಒಂದು ವಿದ್ಯಾರ್ಥಿ ಒಮ್ಮೆ ಆಯ್ಕೆಗೊಂಡು ಮತ್ತೆ ಅಲ್ಲಿಂದ ಬರುವುದಿಲ್ಲ ಅಂದರೆ 1.5 ಲಕ್ಷ ಕಟ್ಟಬೇಕು. ಹಾಗಾಗಿ ಸುಮ್ಮನೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವರನ್ನು ಬಿಡುವುದಿಲ್ಲ ಮತ್ತೆ. ಮತ್ತಂದರೆ ಸುಮ್ಮನೆ ಇಲ್ಲದ್ರೆ ಅದು ಹೆಸರು ಕೆಡುತ್ತದೆ ಅಂತೇಳಿ ಅದರ ನಿಯಮದಲ್ಲೇ ಬರೆದಿದ್ದಾರೆ. ಇನ್ನೊಂದು ವಂಚನೆ ಆಗ್ತದೆ ಅಂತೇಳಿ ಆ ರೀತಿ. ಅಂದರೆ ಅದನ್ನು ಕಠಿಣ ಮಾಡೋದು ಅಂತಲ್ಲ, ಇವರ ಮಕ್ಕಳಟಿಕೆಯಿಂದಾಗಿ ಮತ್ತು ಅದನ್ನು ಬಿಟ್ಟು ಬರ್ಬೋದು ಅಂಥದ್ದಕ್ಕೆ ಅವಕಾಶ ಇಲ್ಲ. ಕಳೆದ ವರ್ಷದ ವಿದ್ಯಾರ್ಥಿಗೆ ಮತ್ತು ಭಾಳ ಇನ್ಫ್ಲುಯೆನ್ಸ್ ಮಾಡಿ ಏನೇನು ಮಾಡಿ 15 ದಿನ ಬಿಡಲಿಲ್ಲ ಅಲ್ಲಿಂದ. ಮತ್ತೆ ನಾವು ಅವನಿಗೆ ಅನಾರೋಗ್ಯದ ವಿಚಾರಕ್ಕೋಸ್ಕರ ಬಿಟ್ಟು ಕೊಟ್ಟು ಇಷ್ಟು ವಿಚಾರ. ಎಲ್ಲ ಫ್ರೀ, ಕೊಂಡೋಗಿ ಬಿಟ್ಟರೆ ಆಯ್ತು ಅಷ್ಟೇ. ಹೋಗುವಾಗ ಒಮ್ಮೆ ಪೇರೆಂಟ್ಸ್ ಹೋಗ್ತಾರೆ. ಹಾಸ್ಟೆಲ್ ಅಷ್ಟು ಚೆನ್ನಾಗಿ ಉಂಟು, ಏನೋ ಅಷ್ಟು ಎಲ್ಲ ಒಳ್ಳೆಯ ವ್ಯವಸ್ಥೆ. ಈಗೆಲ್ಲ ಇಲ್ಲದ್ರೆ 1.5 ಲಕ್ಷ ರೂಪಾಯಿ ಖರ್ಚಿನ ವಿಚಾರ ಬರೋದಿಲ್ಲ. ಅಷ್ಟು ಖರ್ಚಾಗ್ತದೆ ಒಂದು ವಿದ್ಯಾರ್ಥಿಗೆ, ಅವರಿಗೆ ಅಷ್ಟು ಖರ್ಚಾಗ್ತದೆ. ಅದು ಸಂಘದ ಇದರಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ. ಅದು ಸಂಕಲ್ಪ. 25 ಜನರಿಗೆ ನೀವು ಸನ್ಮಾನ ಮಾಡ್ತಾ ಇದ್ದೀರಿ ನಾಡಿದ್ದು. 25 ಜನರಿಗೆ ಚಿನ್ನದ ಪದಕ. ಹೌದು, ಚಿನ್ನದ ಪದಕ. ಇದು ಅದು ಅಂದರೆ ಬಂಟ ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಅವರವರ ಸಾಧನೆಗೆ ಪೂರಕವಾಗಿ ಇಡೀ ಬಂಟ ಸಮಾಜ, ಇದೊಂದು ಜಾಗತಿಕ ಮಟ್ಟದಲ್ಲಿ ಆಗುವಂಥ, ಇಡೀ ಬಂಟರು ಇಲ್ಲಿ ಮಂಗಳೂರಿನವರು ಮಾತ್ರ ಅಲ್ಲ, ಇಡೀ ಪ್ರಪಂಚದ ಬಂಟರಲ್ಲಿ ಯಾವ ಸಾಧನೆ ಮಾಡಿದರೂ ಇಲ್ಲಿ ಗುರುತಿಸುವಂಥ ಅವಕಾಶ. ಈ ಬಂಟ ಸಮಾಜದಲ್ಲಿ ರಾಜಕೀಯವಾಗಿಯೂ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಇದ್ದಾರೆ. ಅದು ಸಮಾಜ ಸೇವೆಯಲ್ಲಿ ಬರ್ತಾರೆ ಒಂದು ಸ್ವಲ್ಪ. ಈ ರಾಜಕೀಯ ಕ್ಷೇತ್ರ ಅಂತ ಹೇಳಲಿಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ.
ಈಗ ನಾವು ಸಹ ಇಲ್ಲಿ ತಗೊಳ್ಳುವಾಗ ಸಮಾಜ ಸೇವೆ ಅಂತ ತಗೊಳ್ತೇವೆ ಹಾಗೆ. ಬರುವಾಗ ಅವರನ್ನು ಕರೆಯಬೇಕು. ಅಲ್ಲ, ರಾಜಕೀಯದವರೇ ಇಲ್ಲಿ ಸಮಾಜ ಸೇವೆಯಲ್ಲಿ ಆಲ್ಮೋಸ್ಟ್ ಬರುವಂಥದ್ದು. ಸಮಾಜ ಸೇವೆ ಅಂತ ಹೇಳುವಂಥ ರಾಜಕೀಯ ಕ್ಷೇತ್ರ ಅಂತ ಹೇಳಿದ್ರೆ ಅದು ರಾಜಕೀಯ ಕ್ಷೇತ್ರದವರನ್ನು ಸಮಾಜ ಸೇವೆಯಲ್ಲಿ ಗುರುತಿಸುವುದು, ಅಲ್ಲಿ ಪಕ್ಷ ಬರಬಾರ್ದಲ್ಲ. ಇಲ್ಲಿ ಸಾಮಾನ್ಯ ಬರ್ತದೆ. ರಾಜಕೀಯ ಕ್ಷೇತ್ರ ಅಂತ ಹೇಳಿದಾಗ ರಾಜಕೀಯ ಅಂತ ಹೇಳುವಾಗ ಪಕ್ಷ ಬರುವುದಿಲ್ಲ, ಅದು ಎಲ್ಲ ಪಕ್ಷದವರು ಬರ್ತದೆ. ಎಲ್ಲ ಪಕ್ಷವರು ರಾಜಕೀಯದಲ್ಲಿ ಇರ್ತಾರೆ. ಆದರೆ ಬಂಟ ಸಮಾಜದಲ್ಲಿ ನೋಡುವಾಗ ಎರಡೂ ಪಕ್ಷದಲ್ಲೂ ಬೇರೆ ಬೇರೆ ಪಕ್ಷದಲ್ಲೂ ಸಹ ನಾಯಕತ್ವದವರು ಎಲ್ಲ ಇರುವಾಗ ಅದೊಂದು ಕಾಂಪ್ಲಿಕೇಟೆಡ್ ಇದು ರಾಜಕೀಯವಾಗಿ ಅಂತ ಮಾಡಿದರೆ ನಾವು ಒಮ್ಮೆ ಕರೆದೇವು, ನಾವು ಮಾಡಿದ್ದೇವೆ. ರಮನಾಥ್ ರೈ ಮಾಡಿದೆ. ಒಮ್ಮೆ ಶಕುಂತಲಾ ಶೆಟ್ಟರನ್ನು ನಮ್ಮಲ್ಲಿ ಪ್ರಶಸ್ತಿ ಇವರೇ ಎರಡು ಮಾತೆಯರು ಅಂಥೇಳಿ ಶಕುಂತಲಾ ಶೆಟ್ಟರನ್ನು ಗುರುತಿಸುವಂತಾಯಿತು. ಆಗ ಅವರು MLA ಆಗಿದ್ದಾರೆ, ಮಲ್ಲಿಕಾ ಪ್ರಸಾದ್ MLA ಆಗಿದ್ದಾರೆ. ಇಬ್ಬರಿಗೂ ಮಾಡಿದ್ದೇವೆ. ಯಾಕಂದರೆ ಉದ್ದೇಶ ಸಹ ಒಂದಿತ್ತು ರಾಜಕೀಯವಾಗಿ. ಈ ವರ್ಷ ಆಗುವಾಗ ಕಂಟಿನ್ಯೂಸ್ ಆಗಿ ಹೋಗ್ತದೆ. ಒಂದು ವರ್ಷ ಶಕುಂತಲಾ ಶೆಟ್ಟಿ ಕೊಟ್ಟರೆ ಇನ್ನೊಂದು ವರ್ಷ ಆ ಒಂದು ವರ್ಷ ತಡಿಬೇಕಲ್ಲ. ಅಲ್ಲಲ್ಲ, ಆ ಒಂದು ವರ್ಷದಲ್ಲಿ ಅಪವಾದಗಳು ಬರ್ತದಲ್ಲ. ಒಟ್ಟಿಗೆ ಮಾಡಿದ ಮುಗಿಯಿತು. ಅದಕ್ಕೆ ಇಬ್ಬರನ್ನು ಒಟ್ಟಿಗೆ ಕಳೆದ ಸಲ ಇವರಿಗೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ರಮನಾಥ್ ರೈ ಅವರಿಗೆ ಬ್ಯಾಲೆನ್ಸ್ ಅನ್ನು ಮಾಡಿಕೊಂಡು, ಯಾಕಂದ್ರೆ ನಮ್ಮ ಉದ್ದೇಶ ಒಳ್ಳೆದಿರ್ತದೆ, ಅಲ್ಲಿ ಯಾವ ರಾಜಕೀಯ ಇಲ್ಲ. ಆದರೆ ಹೊರಗಿನ ನೋಟದಲ್ಲಿ ನಾವೆಲ್ಲ ಅದನ್ನು ಒಪ್ಪಿಕೊಂಡ್ರು, ಹೊರಗಿನವರು ಹೇಳುವುದಕ್ಕೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ಈ ಬ್ಯಾಲೆನ್ಸ್ ಅನ್ನು ಮಾಡಿದ ನಮ್ಮ ಉದ್ದೇಶ ಇರೋದು ಅದು ಒಳ್ಳೆಯ ಕಾರ್ಯಕ್ರಮ ಅಂತ ಆಗಿದೆ ಅಂತ ಆಗಬೇಕು. ಆಗ ಇಲ್ಲಿ ಮತ್ತೆ ಆಗಲಿ ಕಾಂಗ್ರೆಸ್ ಅನ್ನು ಮಾಡ್ತೀರಿ, ಆಗಲಿ BJP ಮಾಡ್ತೀರಿ ಅಂತ ಹೇಳುವ ಅಪವಾದ ಬರಬಾರ್ದು ಅಂತ ಹೇಳುವ ಬ್ಯಾಲೆನ್ಸಿಗೆ ಮಾಡೋದು. ಹಾಗಾಗಿ ರಾಜಕೀಯ ಕ್ಷೇತ್ರ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ, ಅದನ್ನು ಸಮಾಜ ಸೇವೆಯಲ್ಲಿ ತೆಗೆದುಕೊಳ್ಳುವಂಥದ್ದು. ಓಕೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.